ನಮಸ್ಕಾರ. ಇವತ್ತು ನಾನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್, ಕನ್ನಡ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬ್ಯಾಟರಾಯನಪುರ, ಬೆಂಗಳೂರು. ಇವತ್ತೊಂದು ತುಳುನಾಡಿನ ಅಪರೂಪದ ಕುಣಿತದ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಸೋಣದ ಜೋಗಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆಟಿ ಕಳೆದ ನಂತರ ಸೋಣ ತಿಂಗಳಿನಲ್ಲಿ ಈ ಒಂದು ಜೋಗಿ ಸೋಣದ ಜೋಗಿ ಅನ್ನುವಂತಹ ಕುಣಿತ ಮನೆ ಮನೆಗೆ ಬಂದು ಕುಣಿತಾರೆ. ಇದೊಂದು ದೈವಿಕ ಕುಣಿತ, ಕೇವಲ ಮನೋರಂಜನೆ ಅಲ್ಲ. ತುಳುನಾಡಿನ ಕುಣಿತಗಳೆಲ್ಲವೂ ದೈವಿಕ ಕುಣಿತ. ಇಲ್ಲಿ ಆಟಿ ಕಳಂಜ, ಮಾದಿರನಲಿಕೆ, ಕಾವೇರಿ ಪುರುಷ, ಸಂಕ್ರಾಂತಿ ಪುರುಷ, ಹೀಗೆ ಬೇರೆ ಬೇರೆ ರೀತಿಯ ಕುಣಿತಗಳಿವೆ. ಹಾಗೆಯೇ ಒಂದು ಸೋಣದ ಜೋಗಿ ಮನೆ ಮನೆಗೆ ಬರುವಂಥದ್ದು ಒಂದು ಕುಣಿತ. ಇದರ ವಿಶೇಷತೆ ಏನಂತಂದರೆ, ಬೇರೆಲ್ಲ ಕುಣಿತಗಳು ತುಳುವಿನಲ್ಲಿರ್ತದೆ, ಇದರ ಹಾಡುಗಳು ತುಳುವಿನಲ್ಲಿರ್ತದೆ, ಸಂಭಾಷಣೆ ತುಳುವಿನಲ್ಲಿರ್ತದೆ. ಆದರೆ ಸೋಣದ ಜೋಗಿಯ ಹಾಡು ಮತ್ತು ಇಲ್ಲಿ ಅದು ಸಂಭಾಷಣಾ ರೂಪದಲ್ಲಿದೆ, ಹಾಡು ಅಂತ ನೇರವಾಗಿಲ್ಲ, ಅದು ಕನ್ನಡದಲ್ಲಿದೆ. ಅದು ಬಹಳ ವಿಶಿಷ್ಟವಾದ, ಅದಕ್ಕೆ ಕಾರಣ ಇದೆ. ಸೋಣದ ಜೋಗಿ ಇದ್ದಾನಲ್ಲ, ಈ ಜೋಗಿ ಪುರುಷ, ಈತ ನಾಥ ಸಂಪ್ರದಾಯದ ಪ್ರತೀಕ. ಈ ಹಿಂದೆ ತುಳುನಾಡಿಗೆ ನಾಥ ಸಂಪ್ರದಾಯವರು ಬಂದು ತಮ್ಮ ಪಂಥವನ್ನು, ತಮ್ಮ ಪರಂಪರೆಯನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಎಲ್ಲ ಕಡೆ ಹೋಗಿದ್ದಾರೆ. ಮತ್ಸ್ಯೇಂದ್ರನಾಥ ತನ್ನ ಸಂಗಡಿಗರ ಜೊತೆ ಬಂದ ಅಂತ ಹೇಳ್ತಾರೆ. ಹಾಗಾಗಿ ಆತ ಮತ್ತು ಆತನ ಸಂಗಡಿಗರು ಮನೆ ಮನೆಗೆ ಹೋಗಿ ತಮ್ಮ ಪಂಥವನ್ನು ಪ್ರಚಾರ ಮಾಡಿದ್ದಾರೆ. ಅದರ ಪ್ರತೀಕ ಈ ಜೋಗಿ ಕುಣಿತ ಅಂತ ಹೇಳ್ತಾರೆ. ಈ ಜೋಗಿ ಪುರುಷ, ಈತನ ವೇಷಭೂಷಣ ಕೂಡ ನಾಥ ಸಂಪ್ರದಾಯದವರನ್ನು ನೆನಪಿಸ್ತದೆ. ಹಣೆಗೆ ಭಸ್ಮ, ಮೈಕೈಗೆ ಭಸ್ಮವನ್ನು ಧರಿಸಿರ್ತಾರೆ. ಇವರ ಕೈಯಲ್ಲಿ ಒಂದು ಕೋಲಿರ್ತದೆ. ಈ ನಾಥ ಸಂಪ್ರದಾಯದಲ್ಲಿ ಒಂದು ಕೋಲು ಇರ್ತದೆ ಅವರಲ್ಲಿ. ಆ ಕೋಲಿಗೆ ತೆಂಗಿನ ತಿರಿಯ ಅಲಂಕಾರವನ್ನು ಮಾಡಿರ್ತಾರೆ. ಕೈಯಲ್ಲಿ ಒಂದು ಗಂಟೆಯನ್ನು ಹಿಡಿದಿರ್ತಾರೆ. ಬಹಳ ವಿಶಿಷ್ಟವಾದ ವೇಷಭೂಷಣ, ಒಂದು ವಿಶಿಷ್ಟವಾದ ತಿರುಗಿ ಕುಣಿತಾರೆ. ಇದರಲ್ಲಿ ಕುಣಿದು ನರ್ತನವನ್ನು ಮಾಡಲಿಕ್ಕೆ ಇದೆ. ಜೋಗಿ ಬಂದಾಗ ಇಲ್ಲಿ ಇಬ್ಬರು ಬರ್ತಾರೆ. ಒಬ್ಬಾತ ಒಂದು ಡೋಲನ್ನು ಹಿಡಿದಿರ್ತಾನೆ, ಇನ್ನೊಬ್ಬಾತ ಜೋಗಿ ಪುರುಷನ ವೇಷವನ್ನು ಹಾಕಿರ್ತಾನೆ. ಈತನಿಗೆ ಒಂದು ವಿಶಿಷ್ಟವಾದ ವೇಷ ಇದೆ. ತಲೆಗೆ ತೆಂಗಿನ ತಿರಿಯಿಂದ ಮಾಡಿದಂತಹ ಒಂದು ವಿಶಿಷ್ಟವಾದ ಟೊಪ್ಪಿ ಇದೆ. ಇದು ಪ್ರಾದೇಶಿಕವಾಗಿ ಕಾಲಕ್ಕೆ ಬದಲಾವಣೆಯಾಗಿದೆ, ಬೇರೆ ಬೇರೆ ಥರ ಇದೆ. ನಂತರ ಮುಖಕ್ಕೆ ಹಳದಿ ಬಣ್ಣ ಇದೆ ನೋಡಿ, ಇಲ್ಲಿ ನೀವು ವೇಷಭೂಷಣ ನೋಡ್ತೀರಿ. ಆಮೇಲೆ ಒಂದು ಸೊಂಟಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಕಟ್ಟಿಕೊಳ್ತಾನೆ, ಕೆಳಗೆ ಒಂದು ಕೆಂಪು ಬಟ್ಟೆಯನ್ನು ಹಾಕಿಕೊಂಡಿರ್ತಾನೆ. ಜೊತೆಗೆ ಬಂದವನು ಕೂಡ ಕೈಯಲ್ಲಿ ಒಂದು ಡೋಲನ್ನು ಹಿಡಿದಿರ್ತಾನೆ, ತಲೆಗೆ ಟೊಪ್ಪಿಯನ್ನು ಹಾಕಿರ್ತಾನೆ. ಜೊತೆಗೆ ಜೊತೆಗಾರ ಅಲ್ಲಿ ಬಿಳಿ ಬಟ್ಟೆಯನ್ನು ತೊಟ್ಟಿರ್ತಾರೆ. ಜೋಗಿ ವೇಷವನ್ನು ಧರಿಸಿದವ ಕೆಂಪು ಬಟ್ಟೆಯನ್ನು ಹಾಕಿ ಆ ರೀತಿ ವೇಷವನ್ನು, ಮುಖಕ್ಕೆ ಕೂಡ ಭಸ್ಮದ ಬಣ್ಣವನ್ನು ಅಥವಾ ಬೂದಿ ಬಣ್ಣವನ್ನು ಬಳಿದಿರ್ತಾರೆ. ಕೈಯಲ್ಲಿ ಒಂದು ಕೋಲು, ಸಾಮಾನ್ಯವಾಗಿ ಕಬ್ಬಿನ ಜಲ್ಲೆಯನ್ನು ಕಲ್ಪನೆ, ಪುರುಷರು ಬರುವಾಗ ಕಬ್ಬಿನ ಜಲ್ಲೆಯನ್ನು ಹಿಡ್ಕೊಂಡು ಬಂದರು ಅಂತ. ಅದರ ಒಂದು ಕೋಲನ್ನು ಹಿಡಿತಾರೆ. ಅದರ ಎರಡು ಭಾಗಕ್ಕೆ ತೆಂಗಿನ ತಿರಿಯಿಂದ ಅಲಂಕಾರವನ್ನು ಮಾಡಿರ್ತಾರೆ. ಇಲ್ಲಿ ಆಟಿ ಕಳಂಜ ಎಲ್ಲ ಬಂದಾಗ ಹಾಡನ್ನು ಹಾಡ್ತಾರೆ. ಹಾಡಿಗೆ ಅನುಗುಣವಾಗಿ ಆಟಿ ಕಳಂಜನ ವೇಷವನ್ನು ಧರಿಸಿದಾತ ಕುಣಿತಾನೆ. ಇಲ್ಲಿ ಹಾಗಲ್ಲ, ಇಲ್ಲಿ ಒಂದು ಸಂಭಾಷಣೆ ನಡೀತದೆ, ಇವರ ನಡುವೆ ಒಂದು ಸಂಭಾಷಣೆ ನಡೀತದೆ. ಈ ಹಿಂದೆ ಜೋಗಿ ಪುರುಷರೆಲ್ಲ ಸನ್ಯಾಸಿಗಳವರು, ನಾಥ ಸಂಪ್ರದಾಯದ ಸನ್ಯಾಸಿಗಳು, ಅವರು ಮನೆ ಮನೆಗೆ ಬಂದಾಗೆಲ್ಲ ಮನೆಯವರು ವಿಚಾರಿಸಿರ್ತಾರೆ, ನೀನು ಎಲ್ಲಿಂದ ಬಂದೆ, ಯಾರು ಎತ್ತ ಇತ್ಯಾದಿ ವಿಚಾರಿಸ್ತಾರೆ. ಅವರು ಕೇವಲ ತುಳುನಾಡಿಗೆ ಮಾತ್ರ ಬಂದವರಲ್ಲ, ಕರ್ನಾಟಕಕ್ಕೆ ಬಂದವರು. ಹಾಗಾಗಿ ಕನ್ನಡ ಭಾಷೆಯನ್ನು ಮಾತಾಡ್ತಾರೆ. ಪ್ರಾದೇಶಿಕ ತುಳುವಲ್ಲಿ ಮಾತನಾಡೋದಿಲ್ಲ ಬಹುಶಃ. ಅದರಿಂದಾಗಿ ಮನೆ ಮಂದಿ ಕೂಡ ಕನ್ನಡದಲ್ಲಿ ಇವರಲ್ಲಿ ಮಾತನಾಡಿರ್ತಾರೆ. ಎಲ್ಲಿಂದ ಬಂದೆ ಜೋಗಿ ಅಂತ ಕೇಳಿರ್ತಾರೆ. ಆಗ ಅವನು ಎಲ್ಲಿಂದ ಬಂದೆ ಹೇಳೋದನ್ನು ಹೇಳ್ತಾನೆ. ಅದನ್ನು ಇವರು ಇಲ್ಲಿ ಅಭಿನಯ ಮಾಡಿ ತೋರಿಸ್ತಾರೆ. ಈ ಕೈಯಲ್ಲಿ ಡೋಲು ಹಿಡಿದವನು ಕೇಳ್ತಾನೆ. ಶುರುವಿಗೆ ಮನೆಯೊಳಗೆ ಅಂಗಳಕ್ಕೆ ಬಂದ ಕೂಡಲೇ ಜೋಗಿ ಬತ್ತೆ ಅಂತ ಹೇಳ್ತಾರೆ, ಯಜಮಾನಿಗೆ ನಮಸ್ಕಾರ ಮಾಡ್ತಾರೆ, ಆಮೇಲೆ ಕುಣಿಲಿಕ್ಕೆ ಶುರು ಮಾಡ್ತಾರೆ. ನಂತರ ಕೈಯಲ್ಲಿ ಡೋಲನ್ನು ಹಿಡಿದವನು ಈ ಜೋಗಿ ವೇಷವನ್ನು ಹಾಕಿದವನಲ್ಲಿ ಕೇಳ್ತಾನೆ, ಎಲ್ಲಿಂದ ಬಂದೆ ಜೋಗಿ? ಮತ್ತು ಅವನೇ ಉತ್ತರವನ್ನು ಹೇಳ್ತಾನೆ, ಬೆಂಜನ ಬೆದ್ರ ಕಾಂತಣ ಕಣಿಪುರ ಕನ್ಯಾರ ಚೌತಿಗೆ ಬಂದೆಯ ಜೋಗಿ ಅಂತ ಅವನೇ ಕೇಳ್ತಾನೆ. ಆಗ ಜೋಗಿ ವೇಷ ಹಾಕಿದವನು ಹೌದು ಅಂತ ಹೇಳ್ತಾನೆ. ಹೀಗೆ ಕುಣಿತ ನಂತರ ಹೇಳ್ತಾನೆ, ಕಾಶಿ ಕದಿರ ವಿಠಲ ಮಠಕ್ಕೆ ಹೋಗಿ ಬಂದಿದ್ಯಾ ಅಂತ ಕೇಳ್ತಾನೆ. ಆಗ ಜೋಗಿ ವೇಷ ಹಾಕಿದವನು ಹೌದು ಅಂತ ಹೇಳ್ತಾನೆ. ಈ ಮಾತುಕತೆಯಲ್ಲಿ ಸಣ್ಣ ಪುಟ್ಟ ಪ್ರಾದೇಶಿಕವಾಗಿ ವ್ಯತ್ಯಾಸ ಇದೆ, ಒಂದೇ ಥರ ಇರೋದಿಲ್ಲ. ಇವರು ಈ ಬೆಂಜನ ಬೆದ್ರ, ಕಾಶಿ ಮಠ, ವಿಠಲ ಮಠ, ಇದೆಲ್ಲ ಇವರ ಜೋಗಿ ಸಂಪ್ರದಾಯವರ ಮಠವನ್ನು ಸೂಚಿಸ್ತದೆ. ಅವರ 4 ಮಠಗಳಿವೆ ನಾಥ ಸಂಪ್ರದಾಯವರ, ಕದ್ರಿಯಲ್ಲಿದೆ, ಅದನ್ನು ಅದು ಸೂಚಿಸ್ತದೆ.
ಎಟ್ಟ ಮೇಲೆ ಹುಟ್ಟಿಕೊಂಡು ಅದರ ಒಳ್ಳೆ ಬೆಳಕೊಂಡು ಊರೆಲ್ಲ ಸುತ್ತಿಕೊಂಡು ಕಾಂತನ ಕದ್ರೆ ಕಾಂತ ಕದ್ರೆ ಬಂದ ಯೋಗಿ ಊರೆಲ್ಲ ಸುತ್ತಿಕೊಂಡು ಕನ್ನಡ ಪೆಂಜಿನ ಪಾತ್ರ ಎಟ್ಟ ಮೇಲೆ ಹುಟ್ಟಿಕೊಂಡು ಕದ್ರ ಒಳ್ಳೆ ಬೆಳಕೊಂಡು ಊರೆಲ್ಲ ಸುತ್ತಿಕೊಂಡು ಕಾಂತನ ಕದ್ರೆ ಉದ್ದೋಡು ಪರಮಲ ಕನ್ಯರ ಸೌತಿಗೆ ಬಂದ ಯೋಗಿ ಬಂದ ಜಾಗಿ ಹೌದು ಹಾಗೆ ಬಂದ ಜೋಗಿ ಒಪ್ಪನ ಅಕ್ಕಿ ಮೂರನೇ ಭತ್ತ ಬಂಗಿ ಬಿಂಗಿ ಅಪ್ಪಿನಕಾಯಿ ಪಡಿ ಕೊಡ್ತಾರೆ ಜೋಗಿ ಇನ್ನೊಂದು ಅಟ್ಟ ಆಡುದಂತ ಕದ್ರಿ ಹಿಡಿದು ಬರ್ತಾನೆ ಕಾಂತನ ಕದ್ರಿ ಕದ್ರಿ ಬಣ್ಣ ನಮ್ಮ ಕದ್ರಿ ಕದ್ರಿ ಕನ್ಯಾರಾಗಿ ನಮ್ಮ ಕಣಿಪುರ ಕನ್ಯಾರ ಚೌತಿದಾನಿ ಬರ್ತಾನೆ ಕನ್ಯಾರ ಚೌತಿಗೆ ಬಂದೆ ಆಗ ಕನ್ಯಾರ ಚೌತಿಗೆ ಆತರ ಏನೆಲ್ಲ ಕೊಡ್ತಾರೆ ಅನ್ನೋದು ಮೂರನ್ನ ಭತ್ತ ಅಕ್ಕಿ ಕೊಡ್ತಾರೆ ಸೌತೆಕಾಯಿ ತೆಂಗಿನಕಾಯಿ ಎಲ್ಲ ಅಡಿಕೆ ಅವತ್ತು ಉಂಡ ಚಕ್ಕುಳಿ ಗಣಪತಿ ದೇವಿಯರಿಗೆ ಬರ್ತದೆ ಈ ನಿಂಚಿನ ಐನವತ್ತ ಜೋಗಿ ಕೊರ್ಪುನಂಚಿನ ಪದ್ಧತಿ ಇತ್ತ ಕಾಸು ಅಂದ ಪದ್ಧತಿಗೆ ಇತ್ತ ಚೌತಿ ಪೂಜೆಗೆ ದೇವರಿಗೆ ಮಂತ್ರ ಮತ್ತೆ ಪ್ರಸಾದ ಇನ್ನು ಕೊಡ್ತೇವೆ ಕೊಟ್ಟಿಗೆ ಚಕ್ಕುಳಿ ಪ್ರಸಾದ ವಜ್ರ ಮಾತ ಇನಿ ಚೌತಿದಾನಿ ಕೊರ್ಪುನಂಚಿನ ಪದ್ಧತಿಗಳುಂಟು ಉತ್ತರ ಭಾಗದ್ದು ಗಟ್ಟಾರದಿ ಜತ್ತದು ಉತ್ತರ ಭಾಗದ್ದು ಇಂಚು ಬರ್ತದೆ ಕುಂಬಳೆ ಸೀಮೆಗೆ ಕನ್ಯಾರ ಚೌತಿ ಕನೀಪುರ ಇತ್ತೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ನಿಕ್ಲು ಮಾತ್ರ ಬಂತು ಇತ್ತೆ ಮಾತ ದಿಕ್ಕಡ್ಲತ್ತೆ ನಿಕ್ಲತ್ತೆ ಗ್ರಾಮ ಅವಳು ಮಾತಿರಲ್ಲ ಈ ಎಂಕ್ಲ ನಲಿಕೆ ಸಮುದಾಯದ నేను ಆರಾಧನೆ ಮಾಡ್ತು ಕೊಣಪ್ಪಣೆ ಕೊಂಡೋದು ಮಾತ ದಿಕ್ಕಲು ಇತ್ತ ಪ್ರಕಾರ ಮತ್ತೆ ಪುರೋದಿಕ್ಕಲ ಇದೇನೇ ಇಂಥ ಒಂದು ಮಾಯಾ ಒಂದು ಬರ್ತದೆ ಅಳಿದು ಬರ್ತದೆ ನನ್ನ ಎಂಕ್ಲತ್ತೆ ಇನ್ನು ಇಡೆ ಮುಟ್ಟಲ್ಲ ಇನ್ನು ಎರಿತೊಂದು